ಎಲ್ಲ ವೀಕ್ಷಕರಿಗೂ ಆತ್ಮೀಯವಾದ ಸ್ವಾಗತ. ಕಳೆದ ವಿಡಿಯೋದಲ್ಲಿ ದುರ್ಗಾ ಮಾತೆಯ 4ನೇ ಅವತಾರ ಕೂಷ್ಮಾಂಡ ದೇವಿಯ ಬಗ್ಗೆ ತಿಳಿದಿದ್ದೇವೆ. ಇವತ್ತಿನ ವಿಡಿಯೋದಲ್ಲಿ 5ನೇ ಅವತಾರ ಸ್ಕಂದ ಮಾತೆಯ ಬಗ್ಗೆ ತಿಳಿದುಕೊಳ್ಳೋಣ. ತಾರಕಾಸುರ ಎನ್ನುವ ರಾಕ್ಷಸ ಬ್ರಹ್ಮನನ್ನು ಕುರಿತು ತಪಸ್ಸನ್ನು ಆಚರಿಸುತ್ತಾನೆ. ಅವನ ಕಠಿಣ ತಪಸ್ಸಿಗೆ ಮೆಚ್ಚಿದ ಬ್ರಹ್ಮದೇವನು ಪ್ರತ್ಯಕ್ಷನಾಗಿ ಯಾವ ವರ ಬೇಕೆಂದು ಕೇಳಿದಾಗ ತನಗೆ ಸಾವೇ ಬರಬಾರದು ಎನ್ನುವಂತಹ ವರವನ್ನು ತಾರಕಾಸುರನು ಬೇಡುತ್ತಾನೆ. ಅಮರತ್ವದ ವರವನ್ನು ಕೊಡಲು ಸಾಧ್ಯವಿಲ್ಲ, ಅದರ ಬದಲಿಗೆ ಬೇರೆ ಯಾವುದಾದರೂ ವರವನ್ನು ಕೇಳುವಂತೆ ಬ್ರಹ್ಮದೇವನು ಕೇಳಿದಾಗ ಬುದ್ಧಿವಂತನಾಗಿದ್ದ ತಾರಕಾಸುರನು ಒಂದು ಕ್ಷಣ ಯೋಚಿಸಿ ತನಗೆ ಶಿವನ ಪುತ್ರನಿಂದ ಮಾತ್ರವೇ ಸಾವು ಬರಲಿ ಎನ್ನುವ ವರವನ್ನು ಕೇಳುತ್ತಾನೆ. ಅದಕ್ಕೆ ಕಾರಣವೂ ಇದೆ. ಆ ಸಮಯದಲ್ಲಿ ಸತಿದೇವಿ ದಕ್ಷ ಯಜ್ಞದಲ್ಲಿ ಯಜ್ಞಕುಂಡಕ್ಕೆ ಹಾರಿ ಪ್ರಾಣ ತ್ಯಾಗ ಮಾಡಿಕೊಂಡಿರುತ್ತಾಳೆ. ಇದನ್ನು ತಿಳಿದಿದ್ದ ತಾರಕಾಸುರನು ಸತಿದೇವಿ ಇಲ್ಲದೆ ಶಿವನಿಗೆ ಮಕ್ಕಳಾಗಲು ಸಾಧ್ಯವಿಲ್ಲ, ಆದ್ದರಿಂದ ತನಗೆ ಇನ್ನು ಮುಂದಕ್ಕೆ ಸಾವು ಬರಲು ಸಾಧ್ಯವೇ ಇಲ್ಲ ಎನ್ನುವ ಕಲ್ಪನೆಯಿಂದ ತಾರಕಾಸುರ ಆ ವರವನ್ನು ಬೇಡುತ್ತಾನೆ. ಅದಕ್ಕೆ ಬ್ರಹ್ಮದೇವನು ತಥಾಸ್ತು ಅನ್ನುತ್ತಾನೆ. ಇದೆಲ್ಲದರ ಅರಿವಿದ್ದರೂ ಸಹ ಬ್ರಹ್ಮದೇವನು ಯಾಕೆ ತಥಾಸ್ತು ಅನ್ನುತ್ತಾನೆ ಗೊತ್ತಾ? ದಕ್ಷ ಯಜ್ಞದಲ್ಲಿ ಪ್ರಾಣತ್ಯಾಗ ಮಾಡಿಕೊಂಡಿದ್ದ ಸತಿದೇವಿ ಪರ್ವತ ರಾಜನ ಮಗಳಾಗಿ ಜನ್ಮ ಪಡೆದು ಶಿವನನ್ನು ಮದುವೆಯಾಗಲು ಘೋರ ತಪಸ್ಸನ್ನು ಆಚರಿಸುತ್ತಾ ಇದ್ದಳು. ಆ ವಿಚಾರ ತಾರಕಾಸುರನಿಗೆ ತಿಳಿದಿರಲಿಲ್ಲ, ಆದರೆ ಬ್ರಹ್ಮದೇವನಿಗೆ ತಿಳಿದಿತ್ತು. ಅಲ್ಲಿಂದ ಹೊರಟ ಬ್ರಹ್ಮದೇವನು ಕಠಿಣ ತಪಸ್ಸನ್ನು ಆಚರಿಸುತ್ತಿದ್ದ ಪರ್ವತ ರಾಜನ ಮಗಳ ಬಳಿ ಬಂದು ಆಕೆಗೆ ಶಿವನನ್ನು ಮದುವೆಯಾಗುವಂತೆ ವರವನ್ನು ದಯಪಾಲಿಸುತ್ತಾನೆ. ನಂತರದ ದಿನಗಳಲ್ಲಿ ಶಿವ ಪಾರ್ವತಿಯರ ಕಲ್ಯಾಣ ನಡೆದು ಸುಬ್ರಹ್ಮಣ್ಯನನ್ನು ಮಗನಾಗಿ ಪಡೆಯುತ್ತಾರೆ. ಸುಬ್ರಹ್ಮಣ್ಯನ ಬಾಲ್ಯದ ಹೆಸರು ಸ್ಕಂದ, ಆದ್ದರಿಂದಲೇ ಆಕೆಗೆ ಸ್ಕಂದಮಾತೆ ಎನ್ನುವ ಹೆಸರಿನಿಂದಲೂ ಕರೆಯುತ್ತಾರೆ. ಬೆಳೆದು ದೊಡ್ಡವನಾದ ಸುಬ್ರಹ್ಮಣ್ಯನ ಸಹಾಯದಿಂದ ನವರಾತ್ರಿಯ 5ನೇ ದಿನ ಅಂದರೆ ಪಂಚಮಿಯ ದಿನ ತಾರಕಾಸುರನ ಸಂಹಾರವನ್ನು ಮಾಡಲಾಗುತ್ತದೆ. ಆ ಕಾರಣದಿಂದಲೇ ಆದಿಶಕ್ತಿಯನ್ನು ನವರಾತ್ರಿಯ 5ನೇ ದಿನ ಸ್ಕಂದ ಮಾತೆಯ ರೂಪದಲ್ಲಿ ಪೂಜಿಸಲಾಗುತ್ತದೆ. 4 ಕೈಗಳನ್ನು ಹೊಂದಿರುವ ಸ್ಕಂದಮಾತೆ ಸಿಂಹವಾಹಿನಿಯಾಗಿ ತೊಡೆಯ ಮೇಲೆ ಸ್ಕಂದನನ್ನು ಕೂರಿಸಿಕೊಂಡು ಎಡಗೈಯಲ್ಲಿ ಮಗನನ್ನು ಹಿಡಿದು ಬಲಗೈಯಲ್ಲಿ ಭಕ್ತರಿಗೆ ಆಶೀರ್ವಾದ ನೀಡುವ ಭಂಗಿಯಲ್ಲಿ ಕುಳಿತುಕೊಂಡಿರುತ್ತಾಳೆ. ಮುಂದಿನ ವಿಡಿಯೋದಲ್ಲಿ ದುರ್ಗಾ ಮಾತೆಯ 6ನೇ ಅವತಾರ ಕಾತ್ಯಾಯಿನಿ ದೇವಿಯ ಬಗ್ಗೆ ತಿಳಿಸಿಕೊಡುತ್ತೇನೆ. ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ. ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು.